ಬಂದರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮಾಹಿತಿ ಬರುತ್ತೆ ನಮ್ಮ DCP ಅವರಿಗೆ. ಆ ಮಾಹಿತಿಯಲ್ಲಿ ಒಂದು ಅನುಮತಿ ಇಲ್ಲದಲೇ ಕೆಲವು ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ಸು ಮತ್ತು ಯಾವ ಪ್ರಾಹಿಬಿಟೆಡ್ ಮೆಟೀರಿಯಲ್ಸ್ ಇದ್ದಾವೆ ಅವನ್ನೆಲ್ಲ ಸ್ಟೋರ್ ಮಾಡಿದ್ದಾರೆ ಇಲ್ಲಿ ಬಂದರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕಾಂಪ್ಲೆಕ್ಸಲ್ಲಿ ಅನ್ನುವಂಥದ್ದು ಮಾಹಿತಿ ಬರುತ್ತೆ. ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದು ಕಮರ್ಷಿಯಲ್ ಕಮ್ ರೆಸಿಡೆನ್ಷಿಯಲ್ ಬಿಲ್ಡಿಂಗು. ಕೆಳಗಡೆ ಸ್ವಲ್ಪ ಕಮರ್ಷಿಯಲ್ ಆಗಿ ರೂಮ್ಸನ್ನು ಮಾಡಿಬಿಟ್ಟು ಅಂಗಡಿ ಮುಗ್ಗಟ್ಟುಗಳಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಅದರ ಮೇಲ್ಗಡೆ ಸಾಕಷ್ಟು ಸುಮಾರು ಒಂದು 20-30 ಮನೆಗಳು, ಆ ಮನೆಗಳಲ್ಲಿ ಸಾಕಷ್ಟು ಜನ ಫ್ಯಾಮಿಲಿಗಳೆಲ್ಲ ವಾಸ ಮಾಡ್ತಾಯಿದ್ದಾರೆ. ಮತ್ತು ಬಹಳಷ್ಟು ಜನ ಮಕ್ಕಳು ಆ ಒಂದು ಭಾಗದಲ್ಲಿ, ಮತ್ತು ಪೆಟ್ ಅನಿಮಲ್ಸು ಅವುಗಳೆಲ್ಲ ಅಲ್ಲಿ ಓಡಾಟ ಮಾಡ್ಕೊಂಡಿರುವಂಥದ್ದು. ಮೆಟ್ಲು ಕೆಳಗಡೆ ಇರುವಂಥ ಒಂದು ಸ್ಪೇಸ್ ಏನಿರುತ್ತೆ ಆ ಸ್ಪೇಸನ್ನು ಒಂದು ಡೋರ್ ಹಾಕ್ಕೊಂಬಿಟ್ಟು ಒಂದು ಚಿಕ್ಕದಾಗಿ ಸ್ಟೋರೇಜ್ ರೂಮ್ ಟೈಪ್ ಮಾಡಿ ಅಲ್ಲಿ ಕೆಲವು ಮೆಟೀರಿಯಲ್ನ ಸ್ಟೋರ್ ಮಾಡಿರುವಂಥದ್ದು ನಮಗೆ ಕಂಡು ಬಂತು. ಆ ಮೆಟೀರಿಯಲ್ಗಳು ಯಾವುವು ಅಂತ ನಾವು ಕರೆಸಿ ಅದ್ರ ಬಗ್ಗೆ ಮಾಹಿತಿ ಇರೋಂಥವ್ರನ್ನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಸಲ್ಫರ್ ಪೌಡ್ರು, ಆಮೇಲೆ ಸಾಲ್ಟ್ ಪೀಟರ್ ಬ್ಯಾಗು, ಪೊಟ್ಯಾಷಿಯಮ್ ಕ್ಲೋರೈಡು, ಅದೇ ರೀತಿ ಅಲ್ಯೂಮಿನಿಯಂ ಪೌಡರು, ಲೆಡ್ ಬಾಲು, ಅದ್ರ ಜೊತೆಗೆ ಈ ಏರ್ ರೈಫಲ್ಲು ಅದಕ್ಕೆ ಹಾಕುವಂಥ ಪೆಲೆಟ್ಸು ಅದೇನಿದೆ ಆ ಪೆಲೆಟ್ಸು ಕೂಡ ಪ್ರಾಹಿಬಿಟೆಡ್ ಮೆಟೀರಿಯಲ್ಲು. ಅಂದರೆ ಅವನ್ನು ಲೈಸೆನ್ಸ್ ಇಲ್ಲದಲ್ಲೇ ಸ್ಟೋರ್ ಮಾಡಲಿಕ್ಕಾಗಲ್ಲ. ಇವಾಗ ತಮಗೆ ಗೊತ್ತಿರ್ಬೋದು, ಇತ್ತೀಚೆಗೆ ಮಂಗಳೂರಲ್ಲಿ ಒಂದು ನಾಯಿಗೆ ಹೊಡೆದಿದ್ರು, ಆ ಥರ ಅದಕ್ಕೆ ಯೂಸ್ ಮಾಡೋವಂಥ ಪೆಲೆಟ್ಸು. ಸೊ ಇದನ್ನು ಯಾವುದೇ ಅನುಮತಿ ಇಲ್ಲದಲೇ ಯಾರೂ ಸ್ಟೋರ್ ಮಾಡೋಕ್ಕಾಗಲ್ಲ. ಈ ಎಲ್ಲ ವಸ್ತುಗಳನ್ನು ಸ್ಟೋರೇಜ್ ಮಾಡಿರುವಂಥದ್ದು ನಮಗೆ ಗಮನಕ್ಕೆ ಬಂತು. ಅದನ್ನು ಕರೆಸಿ ಸಂಬಂಧಪಟ್ಟ ವ್ಯಕ್ತಿಗಳು ಯಾರ್ದದು ಅಂತಂದು ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಮಂಗಳೂರು ನಗರದಲ್ಲೇ ಒಂದು ಗನ್ ಶಾಪನ್ನು ಇಟ್ಕೊಂಡಿದ್ದಾರೆ, ಲೈಸೆನ್ಸ್ ಗನ್ ಶಾಪನ್ನು. ಆದರೆ ಲೈಸೆನ್ಸ್ ಗನ್ ಶಾಪಿಗೆ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲದಿರುವಂಥ ಇವೆಲ್ಲ ವಸ್ತುಗಳನ್ನು ಖಾಸಗಿಯಾಗಿ ಇಟ್ಕೊಂಡು ಅವರು ಈ ಎಕ್ಸ್ಪ್ಲೋಸಿವ್ಸ್ ಯೂಸ್ ಮಾಡೋವಂಥ ಕೆಲವು ಕ್ವಾರೀಸಿಗೆ, ಆಮೇಲೆ ಈ ಕ್ರ್ಯಾಕರ್ಸ್ಗೆ ಯೂಸ್ ಮಾಡೋವಂಥದ್ದು, ಅದೇ ರೀತಿ ಈ ಬಾವಿ ಅವನ್ನೆಲ್ಲ ತೋಡುವಂಥ ಸಂದರ್ಭದಲ್ಲಿ ಯೂಸ್ ಮಾಡೋವಂಥದ್ದು, ಮತ್ತು ಕೆಲವರು ಈ ಫಿಶಿಂಗ್ ಮಾಡ್ತಾರೆ, ಈ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸಸ್ ಹಾಕ್ಬಿಟ್ಟು ಅಲ್ಲಿ ಬ್ಲಾಸ್ಟ್ ಮಾಡಿಬಿಡ್ತಾರೆ. ಸುತ್ತಮುತ್ತ ಇರೋ ಫಿಶ್ಗಳು ಸತ್ತು ಬಿದ್ದು ತೇಲಿದಾಗ ಅವನ್ನು ತೊಗೊಂಡು, ಸೊ ಈ ಎಲ್ಲ ಪರ್ಪಸ್ಗೆ ಯೂಸ್ ಮಾಡ್ತಿರುವಂಥದ್ದು ನಮಗೆ ಗಮನಕ್ಕೆ ಬಂತು. ಇದರ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಅರೆಸ್ಟ್ ಮಾಡಿದ್ದೀವಿ, ಮತ್ತು ಅವನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡಿಬಿಟ್ಟು PC ಕಸ್ಟಡಿ ತೊಗೊಂಡಿದ್ದೀವಿ. ಸುಮಾರು 10 ದಿನಗಳ ಕಾಲ PC ಕಸ್ಟಡಿ ಸಿಕ್ಕಿದೆ. ಸೊ ಇವನಿಗೆ ಯಾರು ಇಲ್ಲಿಗೆ ಸಪ್ಲೈ ಮಾಡ್ತಿದ್ರು ಮತ್ತು ಇವರಿಂದ ಯಾರು ಪಡ್ಕೋತಿದ್ರು ಅನ್ನೋಂಥದ್ದನ್ನು ತನಿಖೆಯಲ್ಲಿ ನಾವಿನ್ನೂ ಪತ್ತೆ ಮಾಡಬೇಕಾಗಿದೆ. ಇದು ಒಂದು ಆಂತರಿಕ ಭದ್ರತೆಗೂ ತುಂಬ ಸವಾಲು ಅಂತ ಅನ್ಸುತ್ತೆ ಈ ಥರ ಇಲ್ಲಿಗಲ್ಲಿ ತಂದು. ಯಾಕಂತ ಹೇಳಿದ್ರೆ ಇಲ್ಲಿ ಮೊದಲಿಂದಲೂ ಇಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಕೂಡ ನಡೀತಿದ್ದು, ನಕ್ಸಲ್ ರಿಲೇಟೆಡ್ ಚಟುವಟಿಕೆಗಳು ನಡೀತಿದೆ. ಅಲ್ಲ, ಮಂಗಳೂರು ತಮಗೆಲ್ಲ ಗೊತ್ತಿರೋಂಗೆ ಈ ನಕ್ಸಲ್ ಅಫೆಕ್ಟೆಡ್ ಏರಿಯಾ ಏನಿದೆ ಅದರ ಸುತ್ತಮುತ್ತ ಇರುವಂಥ ಒಂದು ದೊಡ್ಡ ನಗರ. ಇಲ್ಲೇ ಹತ್ತಿರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಚಿಕ್ಕಮಗಳೂರು, ಅದೇ ರೀತಿ ಟ್ರೈ ಜಂಕ್ಷನ್ ಅಂತ ಏನು ಕರಿತೀವಿ, ಅಲ್ಲೂ ಕೂಡ ಆ ಏರಿಯಾಗೆಲ್ಲ ಸ್ವಲ್ಪ ಹತ್ತಿರವಾಗಿರುವಂಥ ಒಂದು ಮಹಾನಗರ. ಸೊ ಹಂಗಾಗಿ ಇದು ರಾಂಗ್ ಹ್ಯಾಂಡ್ಸ್ ಕೈಲಿ ಬಿದ್ದು ಮಿಸ್ಯೂಸ್ ಆಗೋಂಥ ಸಾಧ್ಯತೆ ಎಲ್ಲ ರೀತಿಯಲ್ಲೂ ಇರುತ್ತೆ. ಆದರೆ ಇವಾಗ ಸದ್ಯ ನಮಗೆ ಮಾಹಿತಿ ಇರುವಂಥದ್ದು ಇವರು ನಾನು ಈಗಷ್ಟೇ ಹೇಳಿದಂಥ ಕಾರಣಗಳಿಗೆ ಉಪಯೋಗಿಸ್ತಿದ್ರು ಅಂತಂದು. ಸೊ ಇದು ಇಲ್ಲಿಗೆಲ್ಲ ಸಿಗುತ್ತೆ ಅಂತಂದಾಗ ಮಿಸ್ಯೂಸ್ ಮಾಡ್ಕೊಳೋವಂಥವ್ರು ಈಸಿಯಾಗಿ ತೊಗೊಳೋವಂಥ ಸಾಧ್ಯತೆ ಇರುತ್ತೆ. ಅದನ್ನು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಮಗೆ ಸದ್ಯದ ತನಿಖೆಯಲ್ಲಿ ಆ ಥರ ಈ ಇಂಟರ್ನಲ್ ಸೆಕ್ಯೂರಿಟಿ ಥ್ರೆಟ್ ಇರುವಂಥದ್ದು ಆ ಥರದ್ದೇನು ಕಂಡು ಬಂದಿಲ್ಲ. ಇವ್ರು ಮೇನ್ಲಿ ಕ್ವಾರಿಗೆ, ಬಾವಿಗೆ, ಆಮೇಲೆ ಕ್ರ್ಯಾಕರ್ಸಿಗೆ ಯೂಸ್ ಮಾಡ್ತಿರುವಂಥದ್ದು ನಮಗೆ ಸದ್ಯದ ತನಿಖೆಯಲ್ಲಿ ಕಂಡು ಬಂದಿದೆ. ಈಗಷ್ಟೇ ಒಂದು ಪಟ್ಟಿಯನ್ನು ನಾವು ಕೂಡ ಮಾಧ್ಯಮ ಮಿತ್ರರಿಗೆ ಶೇರ್ ಮಾಡಿದ್ವಿ. ಆ ಪಟ್ಟಿ ಏನಿದೆ, ಪ್ರೊಟೆಕ್ಟರ್ಸ್ ಆಫ್ ಇಮಿಗ್ರೆಂಟ್ಸ್ ಅಂತ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ರಿಲೀಸ್ ಮಾಡಿರುವಂಥ ಒಂದು ಪಟ್ಟಿ. ಅದರಲ್ಲಿ ಯಾರು ಹೊರದೇಶಗಳಿಗೆ ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಉದ್ಯೋಗಕ್ಕಾಗಲಿ ಹೋಗಲಿಕ್ಕೆ ಕಳಿಸೋವಂಥವ್ರು ಯಾರು ಆಥರೈಸ್ಡ್ ಏಜೆನ್ಸೀಸ್ ಇದ್ದಾವೆ ಅನ್ನುವಂಥದ್ದು ಒಂದು ಪಟ್ಟಿ ನಾವು ರಿಲೀಸ್ ಮಾಡಿದ್ವಿ. ಅದು ನಮಗೆ ಇನ್ಫ್ಯಾಕ್ಟು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸಿಂದ ಥ್ರೂ ಪ್ರಾಪರ್ ಚಾನಲ್ ನಮಗೂ ಕೂಡ ಬಂದಿತ್ತು. ಅದನ್ನು ಪಬ್ಲಿಸೈಸ್ ಮಾಡಲಿಕ್ಕೆ ನಮಗೆ ಸೂಚನೆ ಇತ್ತು. ಅದರ ಹಿನ್ನೆಲೆಯಲ್ಲಿ ಆ ಪಟ್ಟಿಯಲ್ಲಿ ಇಲ್ಲದೇ ಇರುವಂಥ ಕೆಲವು ವ್ಯಕ್ತಿಗಳು, ಕೆಲವು ಸಂಸ್ಥೆಗಳು ಈ ರೀತಿ ಆಮಿಷ ಒಡ್ಬಿಟ್ಟು ವಿದ್ಯಾಭ್ಯಾಸಕ್ಕೆ ಹೊರದೇಶಗಳಿಗೆ ಕಳಿಸ್ತೀವಿ ಮತ್ತು ಉದ್ಯೋಗಕ್ಕೆ ಹೊರದೇಶಗಳಿಗೆ ಕಳಿಸ್ತೀವಿ ಅಂತಂದು ಯಾರಾದರೂ ಮೋಸ ಹೋಗಿದ್ದರೆ ಅಂಥವರು ಪೊಲೀಸ್ ಇಲಾಖೆಗೆ ಸಂಪರ್ಕ ಮಾಡ್ಬೋದು ಅಂತ ಹೇಳಿದ್ರ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿ ನಮಗೆ ಬಂದು ಕಂಪ್ಲೇಂಟ್ ಕೊಡ್ತಾನೆ. ಸುಮಾರು 3.5 ಲಕ್ಷದಷ್ಟು ನಿಮಗೆ ಸಂಬಳ ಕೊಡಿಸ್ತೀನಿ, ಮತ್ತು ಒಂದು ಎಜುಕೇಷನ್ನು ಆಗುತ್ತೆ, ಅದಾದಮೇಲೆ ಎಂಪ್ಲಾಯ್ಮೆಂಟ್ಗೂ ನಿಮಗೆ ಅವಕಾಶ ಆಗುತ್ತೆ, ನಿಮಗೆ ಲಿಥುವೇನಿಯಾ ಮತ್ತು ಆಸ್ಟ್ರೇಲಿಯಾ ಈ ದೇಶಗಳಲ್ಲಿ ನಿಮಗೆ ಪೋಸ್ಟಿಂಗು ಕೊಡಿಸ್ತೀನಿ ಅಂತಂದು ಒಬ್ಬರು ನರ್ಸ್ಗೆ, ಅಂದರೆ ಸ್ಟಾಫ್ ನರ್ಸ್ ಏನಿರ್ತಾರೆ ಅಂಥವ್ರಿಗೆ
ಸುಮಾರು 2 ಲಕ್ಷ ರೂಪಾಯಿ ವಂಚನೆ ಮಾಡಿದಂಥ ಒಂದು ಪ್ರಕರಣ ನಮ್ಮಲ್ಲಿ ದಾಖಲಾಗಿತ್ತು. ಆ ಪ್ರಕರಣ ನಾವು ದಾಖಲು ಮಾಡ್ಕೊಂಡ್ಮೇಲೆ ಆ ವ್ಯಕ್ತಿ ಯಾರಿದ್ದ ಅವನು ಇಲ್ಲೇ ಮಂಗಳೂರು ನಗರದಲ್ಲಿ SCS ಹಾಸ್ಪಿಟಲ್ ಹತ್ರದಲ್ಲಿ ಒಂದು ಸಂಸ್ಥೆ ಇಟ್ಕೊಂಡು ಬೆಂಗಳೂರಲ್ಲಿ ಆಪ್ರೇಟ್ ಮಾಡ್ತಿರೋಂಥ ಒಂದು ಸಂಸ್ಥೆ ಜೊತೆ ಕನೆಕ್ಟ್ ಇದೆ ಅಂತ ಹೇಳಿಬಿಟ್ಟು ಈ ರೀತಿ ಮೋಸ ಮಾಡ್ತಿದ್ದು ನಮಗೆ ಕಂಡು ಬಂದಿತ್ತು. ಒಬ್ಬ ವ್ಯಕ್ತಿಯನ್ನು ಈಗ ಅರೆಸ್ಟ್ ಮಾಡಿದ್ದೀವಿ. ಇದು ಒಬ್ಬ ವ್ಯಕ್ತಿನೇ ಮಾಡ್ತಾ ಇದ್ದಿದ್ದ ಅಥವಾ ಒಂದು ಗುಂಪಿನ ರೀತಿಯಲ್ಲಿ ಒಂದು ಗ್ಯಾಂಗ್ ರೀತಿ ಮಾಡ್ಕೊಂಡು ಮಾಡ್ತಾಯಿದ್ರು ಅನ್ನೋಂಥದ್ದು ಪರಿಶೀಲನೆ ಮಾಡಬೇಕಾಗಿದೆ. ನಮಗೆ ಸಾಕಷ್ಟು ಲೀಡ್ಸು ಈ ಒಂದು ಪ್ರಕರಣದಲ್ಲಿ ಸಿಕ್ಕಿದೆ. ಆಮೇಲೆ ಸಾಕಷ್ಟು ಜನಕ್ಕೆ ಇವನು ಮೋಸ ಮಾಡಿರುವಂಥದ್ದು ಕೂಡ ತಿಳಿದು ಬಂದಿದೆ. ಈ ವಿಷಯ ತಿಳಿದು ಇನ್ನೂ 3-4 ಜನ ಇವತ್ತು ಮತ್ತೆ ನಮಗೂ ಕೂಡ ಮೋಸ ಆಗಿದೆ ಈ ಸೇಮ್ ವ್ಯಕ್ತಿಯಿಂದ ಅಂತಂದು ಅವರ ಫಿರ್ಯಾದನ್ನು ತೊಗೊಂಬಂದಿದ್ದಾರೆ. ಸೊ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡುವಂಥದ್ದು, ಮಂಗಳೂರು ನಗರದಲ್ಲೇನಿದೆ ಹೊರದೇಶಗಳಿಗೆ ಹೋಗುವಂಥದ್ದು ಭಾಳ ಸರ್ವೇ ಸಾಮಾನ್ಯ. ವಿದ್ಯಾಭ್ಯಾಸಕ್ಕಿರ್ಬೋದು, ಉದ್ಯೋಗಕ್ಕಿರ್ಬೋದು, ಹೊರದೇಶಗಳಿಗೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಂದ ಜನಗಳು ಹೋಗಿದ್ದಾರೆ. ಆದರೆ ಹೋಗುವಂಥ ಸಂದರ್ಭದಲ್ಲಿ ಅದು ಅಧಿಕೃತವಾಗಿದೆಯಾ ಅಂತಂದು ಪರಿಶೀಲನೆ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಹಣಕಾಸಿಂದು ಮೋಸ ಹೋಗಬಾರ್ದು ಅಂತ ನಾನು ಒಂದು ಸಲಹೆಯನ್ನು ನೀಡ್ತೀನಿ. ಸರ್, ಅಂಥ ಏಜೆನ್ಸಿಗಳು ತುಂಬ ಇದೆ, ಏನು ಅದರ ಬಗ್ಗೆ ಏನು? ಈಗ ಖಂಡಿತ ಈಗಷ್ಟೇ ನಮಗೆ ಅಧಿಕೃತವಾಗಿ ಯಾವುದು ಅನ್ನೋಂಥದ್ದು ಮಾಹಿತಿ ಬಂದಿದೆ. ಅದು ಪರಿಶೀಲನೆ ಮಾಡುವಂಥದ್ದು ನಾವು ಕೂಡ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಇನ್ನೂ ಬೇರೆ ಇಲಾಖೆಗಳ ಜೊತೆ ಏನಾದರೂ ಸಂಪರ್ಕ ಮಾಡಿ ಒಂದು ಕೋಆರ್ಡಿನೇಷನ್ ಮಾಡ್ಬೋದಾ ಅನ್ನೋಂಥದ್ದು ವಿಚಾರ ಮಾಡ್ತೀವಿ.